ಫ್ರೆಂಡ್ಸ್ ಬಳ್ಳಾಳ್ಬಾಗ್ ಬಿರುವೇರ್ ಕುಡ್ಲ ಅಶೋಕ ನಗರ ಮಹಿಳಾ ವೇದಿಕೆ ಇವರ ಆಶ್ರಯದಲ್ಲಿ ಆಸಕ್ತರ ನೆರವಿಗಾಗಿ ಹೊನಲು ಬೆಳಕಿನ ಬಿಕೆ ಚಾಂಪಿಯನ್ ಟ್ರೋಫಿ 2022ರ ಕ್ರಿಕೆಟ್ ಪಂದ್ಯಾಟ ನಡೆದವು. ನಗರದ ಉರ್ವಾ ಮೈದಾನದಲ್ಲಿ 2 ದಿನಗಳ ಕಾಲ ನಡೆದ ಪಂದ್ಯಾಟದಲ್ಲಿ ಸುಮಾರು 21 ತಂಡಗಳು ಭಾಗವಹಿಸಿದವು. ಹಾಗಾದ್ರೆ ಯಾವ ತಂಡ ರನ್ನರ್ ಆಫ್, ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಹೇಳ್ತೇವೆ ನೋಡಿ. ಮಂಗಳೂರಿನ ಉರ್ವ ಮೈದಾನದಲ್ಲಿ ಫ್ರೆಂಡ್ಸ್ ಬಳ್ಳಾಳ್ಬಾಗ್ ಬಿರುವೇರು ಕುಡ್ಲ ಅಶೋಕ್ ನಗರ ಮಹಿಳಾ ವೇದಿಕೆ ಇವರ ಆಶ್ರಯದಲ್ಲಿ ಅಶಕ್ತರ ನೆರವಿಗಾಗಿ ಹೊನಲು ಬೆಳಕಿನ ಬಿಕೆ ಚಾಂಪಿಯನ್ ಟ್ರೋಫಿ 2022ರ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಲಾಗಿತ್ತು. Second over of the power play. Bowls this time, lovely shot, good improvisation, down to deep square leg boundary, no need to run for that. Ball running down to deep square. The innings for their team. This time lofted and high and handsome. What a shot there from Santosh, an absolutely magnificent blow. ಇನ್ನು ಕ್ರೀಡಾಕೂಟಕ್ಕೆ ಶನಿವಾರ ಮುಂಜಾನೆ ಸ್ಥಳೀಯ ಕಾರ್ಪೊರೇಟರ್ ಗಣೇಶ್ ಕುಲಾಲ್ ಅವರು ಚಾಲನೆಯನ್ನ ನೀಡಿದ್ರು. ಜಿಲ್ಲೆಯ ವಿವಿಧ ಸುಮಾರು 21 ತಂಡಗಳು ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸುವ ಮೂಲಕ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದರು. लगाना चाहिए था, उसी तरीके के स्ट्रोक इस वक्त लगाया. पावर प्ले का फायदा उठाते हुए बल्लेबाज श्रवण ने और डीप मिड विकेट पर फील्डर जो खड़े in this local pool as well. What a delivery, the pitch of the delivery cleaned him up. इस वक्त आर्किटेक्ट कहा जा सकता है. इस बार गेंद को खेल दिया था बैकवर्ड स्कोर की दिशा में रिवर्स शॉट के जरिए. Drop catch, they got a single, 7 on the board. This time, lovely shot there from Ajay, down to deep wicket region, long chase here for the fielder, but I don't think a fielder will go to win the race. The ball winning the race again. ಕ್ರೀಡಾಕೂಟದ ಸಮಾರೋಪ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ವಿಜೇತ ತಂಡಗಳಿಗೆ ಗಣ್ಯರು ನೀಡಿದ್ರು. ಇನ್ನು ಈ ಪಂದ್ಯಾಟದಲ್ಲಿ ರನ್ನರ್ಸ್ ಆಗಿ ಸರ್ವಜ್ಞಿ ಉರ್ವ ತಂಡ ಪ್ರಶಸ್ತಿಯನ್ನ ಪಡೆದುಕೊಂಡ್ರೆ, ವಿನ್ನರ್ಸ್ ಆಗಿ ಯಂಗ್ ಫ್ರೆಂಡ್ಸ್ ಉರ್ವ ತಂಡ ಬಿಕೆ ಚಾಂಪಿಯನ್ ಟ್ರೋಫಿ ತನ್ನದಾಗಿಸಿಕೊಂಡಿತು. ಸರ್ವಜ್ಞಿ ಉರ್ವ ತಂಡದ ಜಯಂತ್ ಅವರು ಅತ್ಯುತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ್ರೆ, ಯಂಗ್ ಫ್ರೆಂಡ್ಸ್ನ ಅಶ್ವಿನ್ ಅತ್ಯುತ್ತಮ ಬೌಲರ್ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡ್ರು. ಮ್ಯಾನ್ ಆಫ್ ದಿ ಸೀರೀಸ್ ಪಟ್ಟವನ್ನ ಸರ್ವಜ್ಞಿ ಉರ್ವ ತಂಡದ ಅಜಯ್ ಪಡೆದುಕೊಂಡ್ರು. ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಯಂಗ್ ಫ್ರೆಂಡ್ಸ್ನ ಉರ್ವ ತಂಡ ಅಜ್ಮಲ್ ಅವರು ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕ್ರಿಕೆಟ್ನಲ್ಲಿ ವಿನ್ನರ್ಸ್ ಹಾಗೂ ರನ್ನರ್ಸ್ ಆದಂತಹ ಎಲ್ಲ ಕ್ರೀಡಾಪಟುಗಳಿಗೆ ಅಕ್ಕಿಯ ಮುಡಿಯನ್ನ ಸಾಂಪ್ರದಾಯಿಕ ಕಾಣಿಕೆಯಾಗಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಸನ್ಮಾನ ಹಾಗೂ ನೆರವಿನ ಹಸ್ತವನ್ನ ನೀಡಲಾಯಿತು. ಸಮಾಜ ಸೇವೆಯ ಮುಖಾಂತರ ಹೆಸರಾದ ಸ್ತ್ರೀ ಸಂಘ ಆದರ್ಶ ನಗರ ಚಿಲಿಂಬಿ ತಂಡ ಸುಮಾರು 2500ಕ್ಕೂ ಹೆಚ್ಚಿನ ವೇದಿಕೆಯಲ್ಲಿ ಹಾಡುಗಾರಿಕೆ ಸಂಗೀತದಲ್ಲಿ ಗುರುತಿಸಿಕೊಂಡ ರಕ್ಷತಾ ಬೂಳೂರು, ಸಾಮಾಜಿಕ ಜಾಲತಾಣದ ಮುಖಾಂತರ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡ ಉಮೇಶ್ ವಾಮದ ಪದವ್, ನವೀನ್ ಬೈಲೂರು, ಕರಕರಿ ಫ್ರೆಂಡ್ಸ್ ಸ್ಥಾಪಕರಿಗೆ ವೇದಿಕೆಯಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು. ಅಶಕ್ತ ಕುಟುಂಬಕ್ಕೆ ನೆರವಿನ ಹಸ್ತವನ್ನ ನೀಡಲಾಯಿತು. ಬಡ ಕುಟುಂಬಕ್ಕೆ ಮದುವೆಗಾಗಿ ಬೃಹತ್ ಮೊತ್ತದ ಹಣವನ್ನ ಹಸ್ತಾಂತರ ಮಾಡಲಾಯಿತು. ಬಂಟ್ವಾಳದ ಪಂಚಕಲು ನೂಜಂತಡಿಯಲ್ಲಿ ನೆಲೆಸಿರುವ ಬಡ ಕುಟುಂಬದ ವಿಶ್ವನಾಥ್ ಪೂಜಾರಿ ಅವರಿಗೆ ನೆರವು. ಕೋಡಿಕಲ್ನ ನಿವಾಸಿ ಪ್ರಕಾಶ್ ಮತ್ತು ಲತಾ ದಂಪತಿಯ ಪುತ್ರ ನಾದಾ ಕೃತಿಕ್ ಮಗು ಕ್ಯಾನ್ಸರ್ನಿಂದ ಬಳಲುತ್ತಿದ್ದು, ಅವರಿಗೂ ನೆರವಿನ ಹಸ್ತವನ್ನ ಚಾಚಲಾಯಿತು. ಇನ್ನು ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲು ಕಾರಣೀಕರ್ತರಾದ ಸತೀಶ್ ಸಾದ್ಯಾನ್, ಗೋಪಿ, ರೊನಾಲ್ಡ್ ಪಿಂಟು, ಹರೀಶ್ ಪಡೇಲ್, ವಿವೇಕ್ ಅವರಿಗೆ ವೇದಿಕೆಯಲ್ಲಿ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಪಂದ್ಯಾಟಕ್ಕೆ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಭಾಗವಹಿಸಿ ಶುಭ ಹಾರೈಸಿದ್ರು. ಉತ್ತಮ ರೀತಿಯಲ್ಲಿ ಕ್ರೀಡಾಕೂಟ ಮೂಡಿಬಂದಿದೆ. ಕ್ರೀಡಾಕೂಟದ ಉಳಿದ ಹಣವನ್ನ ಆಸಕ್ತರಿಗೆ ನೆರವು ನೀಡುತ್ತಿರುವ ಫ್ರೆಂಡ್ಸ್ ಬಳ್ಳಾಳ್ಬಾಗ್ ಬಿರುವೇರು ಕುಡ್ಲ ಅಶೋಕ್ ನಗರ ಮಹಿಳಾ ವೇದಿಕೆಯ ಕಾರ್ಯ ಶ್ಲಾಘನೀಯ. ಈಗಾಗಲೇ ಸ್ಟೇಡಿಯಂನಲ್ಲಿ ಹೈಮಾಸ್ಟ್ ಲೈಟ್ ಅಳವಡಿಸಿಕೊಳ್ಳುವ ಮೂಲಕ ಕ್ರೀಡಾಪಟುಗಳಿಗೆ ಸಹಕಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಮೈದಾನವನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಲಾಗುವುದೆಂದು ಹೇಳಿದ್ರು.
ಈ ವೇಳೆ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯರಾದ ಹಾಗೂ ಬಿಜೆಪಿ ವಕ್ತಾರ ರಾಧಾಕೃಷ್ಣ, ಪಾಲಿಕೆಯ ಸದಸ್ಯರಾದ ಗಣೇಶ್ ಕುಲಾಲ್, ಕಿರಣ್ ಕುಮಾರ್, ಮನೋಜ್ ಕುಮಾರ್, ಬಿರ್ವೇರ್ ಕುಡ್ಲಾ ಸ್ಥಾಪಕಾಧ್ಯಕ್ಷ ಉದಯ್ ಪೂಜಾರಿ, ಬಿರ್ವೇರ್ ಕುಡ್ಲಾ ಮಂಗಳೂರು ಘಟಕದ ಅಧ್ಯಕ್ಷ ರಾಕೇಶ್ ಸಾಲ್ಯಾನ್, ಯುವವಾಹಿನಿ ರಿಜಿಸ್ಟರ್ ಕೂಳೂರು ಘಟಕದ ಅಧ್ಯಕ್ಷರಾದ ದೀಕ್ಷಿತ್ ಸಿಎಸ್, ಬಿರ್ವೇರ್ ಕುಡ್ಲಾ ಕೇಂದ್ರೀಯ ಸಮಿತಿಯ ಗೌರವಾಧ್ಯಕ್ಷರಾದ ಪ್ರಮೋದ್ ಬಳ್ಳಾಲ್ಬಾಗ್, ಫ್ರೆನ್ಸ್ ಬಳ್ಳಾಲ್ಬಾಗ್, ಬಿರ್ವೇರ್ ಕುಡ್ಲಾ ಇದರ ಅಶೋಕ್ ನಗರ ಮಹಿಳಾ ವೇದಿಕೆಯ ಸದಸ್ಯರು ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ರು. ಈ ಮೂಲಕ ಉರುವ ಮೈದಾನದಲ್ಲಿ ಶಾಸಕರು ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳುವ ಮೂಲಕ ಕ್ರೀಡಾಪಟುಗಳಿಗೆ ಸಹಕಾರಿಯಾಗಿದೆ. Balls this time lofted, fielder going back and he not really reached there. One bounce over the rope for 4 runs. Damodar is off the mark with a single. Zubair right arm over the wicket this time. Lofted that one. It is going to be a huge one. Yes, for this wonderful cricket tournament. This time, lofted. Oh, that was a sailing. Oh my goodness. That ball really went like a tracer bullet. Kind of flying for a batter like Santosh. This time, a top end. ಬ್ಯೂರೋ ರಿಪೋರ್ಟ್ B4 ನ್ಯೂಸ್ ಮಂಗಳೂರು.